ತನ್ನ ಆಶ್ರಮದಲ್ಲಿರುವ ಮಹಿಳೆಯೊಬ್ಬರಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸಿ ಜೀವ ಬೆದರಿಕೆ ಹಾಕಿದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಆಪತ್ ಬಾಂಧವ ಸೇರಿ ಮೂವರ ವಿರುದ್ಧ ಮಂಗಳೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಮೊಹಮ್ಮದ್ ಆಸಿಫ್, ಶಿವಮ್ಯಾನೆ ಶಿವಲಿಂ ಹಾಗೂ ಮೊಹಮ್ಮದ್ ಆಫ್ತಾಬ್ ಆರೋಪಿತರು. ಶಿವಮೊಗ್ಗ ಮೂಲದ ವನಜ ಎಂಬವರು ಕಳೆದ 20 ವರ್ಷದಿಂದ ಮಂಗಳೂರಿನಲ್ಲಿ ಹೋಮ್ ನರ್ಸ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು. ಕೊರೋನಾ ಸಮಯದಲ್ಲಿ ಕೆಲಸವಿಲ್ಲದೆ ಬಾಡಿಗೆ ಕಟ್ಟಲು ಪರದಾಡ್ತಾ ಇದ್ದಾಗ ಸಾಮಾಜಿಕ ಕಾರ್ಯಕರ್ತ ಶಿವಂ ಬಳಿ ಕಷ್ಟವನ್ನು ಹೇಳಿಕೊಂಡಿದ್ದರು. ಈ ವೇಳೆ ಶಿವಂ ಮೈಮುನಾ ಫೌಂಡೇಶನ್ನ ಪಾಲುದಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಆಸಿಫ್ ಆಪತ್ ಬಾಂಧವ ಎಂಬವರಿಗೆ ಕರೆಯನ್ನ ಮಾಡಿ ತಿಳಿಸಿದ್ದಾರೆ. ಆಗ ವನಜ ಅವರನ್ನ ಮುಲ್ಕಿಯಾ ಮೈಮುನಾ ಫೌಂಡೇಶನ್ನ ಆಶ್ರಮಕ್ಕೆ ಸೇರಿಸಿದ್ದಾರೆ. ಇದೇ ವೇಳೆ ಮೈಮುನಾ ಫೌಂಡೇಶನ್ನ ವಾರ್ಡನ್ ಕಮ್ ಮ್ಯಾನೇಜರ್ ಶಶಿಧರ್ ಎಂಬಾತ ಗೋಲ್ಮಾಲ್ ಮಾಡಿ ಪರಾರಿಯಾಗಿದ್ದಾನೆ. ಈ ಗೋಲ್ಮಾಲ್ನಲ್ಲಿ ವನಜ ಭಾಗಿಯಾಗಿದ್ದಾಳೆ ಎಂಬ ಅನುಮಾನದ ಮೇಲೆ ಆಕೆಯ ಬಳಿ ಇದ್ದಂತಹ ಮೊಬೈಲ್ ಫೋನ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಸೇರಿದಂತೆ ಎಲ್ಲವನ್ನ ಕಸಿದುಕೊಂಡಿದ್ದಾರೆ. ನಂತರ ಆತನೇ ಈ ಗೋಲ್ಮಾಲ್ ಮಾಡಿದ್ದಾನೆ ಎಂದು ಹೇಳಿಕೆ ನೀಡುವಂತೆ ಒತ್ತಾಯಿಸಿ ಶಿವಂ ಮತ್ತು ಆಸಿಫ್ ಅವರು ವಿಕೆಟ್ ಬೆಲ್ಟ್ನಿಂದ ಹೊಡೆದು ಎಡಕೈಯನ್ನು ಮುರಿದಿದ್ದಾರೆ. ಗಂಭೀರ ಗಾಯಗೊಂಡ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದು ಡಾಕ್ಟರ್ ಬಳಿ ಮೆಟ್ಲಿನಿಂದ ಬಿದ್ದು ಗಾಯಗೊಂಡಿದ್ದೇನೆ ಎಂದು ಸುಳ್ಳು ಹೇಳಿಸಿ ಬ್ಯಾಂಡೇಜ್ ಹಾಕಿಸಿ ಮತ್ತೆ ಆಶ್ರಮಕ್ಕೆ ಕರೆದುಕೊಂಡು ಬಂದು ಒಂದು ಕೋಣೆಯಲ್ಲಿ ಕುಡಿ ಹಾಕಿದ್ದಾರೆ. ಆಗಲೂ ಆರೋಪಿ ಆಸಿಫ್ ಆಗಾಗ ಬಂದು ವನಜ ಅವರಿಗೆ ಮೈಮುಟ್ಟಿ ಹಿಂಸೆಯನ್ನ ನೀಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಮಂಗಳೂರು ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿದೆ. ಈ ಪ್ರಕರಣ ಕಳೆದ ತಿಂಗಳು 30ನೇ ತಾರೀಕು ನಡೆದಂಥ ಒಂದು ಘಟನೆಗೆ ಸಂಬಂಧಿಸಿದ್ದು ಮಂಗಳೂರು ನಗರದ ಮುಲ್ಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಕಾರ್ನಾಡ್ ಮುಲ್ಕಿ ಆ ಒಂದು ಗ್ರಾಮಗಳ ಮಧ್ಯೆ ಇರುವಂತಹ ಮೈಮುನಾ ಫೌಂಡೇಶನ್ ಅಂತ ನಡೆಸುವಂಥ ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದ ಸಂಸ್ಥೆಯಲ್ಲಿ ವನಜ ಅಂತ ಸುಮಾರು 40 ವರ್ಷ, ಈಕೆ ಶಿವಮೊಗ್ಗ ಮೂಲದ ಹೆಣ್ಮಗಳು. ಕಳೆದ 20 ವರ್ಷದಿಂದ ಇಲ್ಲಿ ಪಂಪೆಲ್ಲಲ್ಲಿ ವಾಸ ಮಾಡ್ಕೊಂಡಿರ್ತಾಳೆ. ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇರ್ತಾಳೆ, ಗಂಡನಿಂದ ಸಪ್ರೇಟ್ ಇದ್ದಾಳೆ. ಈ ಹೆಣ್ಮಗಳು ಅಲ್ಲಿ ಕೆಲವು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದು ಸ್ಟೋರ್ ಸೆಕ್ಷನಲ್ಲಿ ಶಶಿಧರ್ ಅಂತ ಒಬ್ಬ ಮ್ಯಾನೇಜರ್ ಇರ್ತಾನೆ. ಆ ಮ್ಯಾನೇಜರು ಗ್ರಾಸರಿ ಡಿಸ್ಟ್ರಿಬ್ಯೂಷನಲ್ಲಿ ಸ್ವಲ್ಪ ಮಿಸ್ಅಪ್ರಾಪ್ರೇಷನ್ ಮಾಡಿದ್ದಾನೆ ಅಂತಂದು ಕೆಲಸದಿಂದ ತೆಗೆದಾಕಿರ್ತಾನೆ. ಮತ್ತು ಅವನೇ ಈ ಥರ ಕೆಲಸ ಮಾಡಿದ್ದಾನೆ ಅಂತಂದು ನೀನು ಹೇಳಬೇಕು ಅಂತ ಈ ವನಜಾಗೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಶಿವಮ್ ಅನ್ನುವಂಥದ್ದು ಮತ್ತು ಆ ಸಂಸ್ಥೆಯನ್ನು ನಡೆಸ್ತಾ ಇರುವಂಥ ಮೊಹಮ್ಮದ್ ಆಸಿಫ್ ಅವರಿಬ್ಬರು ಫೋರ್ಸ್ ಮಾಡ್ತಾರೆ. ಆಕೆ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಶಿವಮ್ ಅನ್ನುವಂಥವನು ಆಕೆಗೆ ಚೇರ್ನಿಂದ ಮತ್ತು ಕೈಗಳಿಂದ ಅಲ್ಲಿ ಏನು ಸಿಗುತ್ತೆ ಅದನ್ನು ತೊಗೊಂಡು ಹಲ್ಲೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವಳಿಗೆ ಕೈ ಫ್ರ್ಯಾಕ್ಚರ್ ಆಗೋ ರೀತಿಯಲ್ಲಿ ಆಗಿದೆ. ಆಮೇಲೆ ಅದ್ರ ಜೊತೆಗೆ ಬಾಡಿಯ ಕೆಲವು ಪಾರ್ಟ್ಗಳಲ್ಲಿ ಆಕೆಗೆ ಪೆಟ್ಟು ಬಿದ್ದಿದೆ, ರಕ್ತ ಗಾಯಗಳಾಗಿದೆ. ಅದಾದಮೇಲೆ ಈ ಆಸಿಫ್ ಅನ್ನೋಂಥದ್ದು ಮೊಹಮ್ಮದ್ ಆಸಿಫ್ ಅನ್ನೋಂಥವ್ರು ಬೆಲ್ಟ್ ತೊಗೊಂಡು ತುಂಬ ಎರ್ರಬೆರ್ರಿ ಹೊಡೆದಿದ್ದಾನೆ ಅನ್ನೋಂಥದ್ದು ಆಕೆ ಆರೋಪ ಮಾಡ್ತಾರೆ.